ಪರಮ ದಯಾಮಯನೂ ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತ ನಾಮದಿಂದ ಜಮಾತ್ ಇಸ್ಲಾಮಿ ಹಿಂದ್ ಕಳೆದ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 6ರವರೆಗೆ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಒಂದು ರಾಜ್ಯದಾದ್ಯಂತ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದೆ ಅಭಿಯಾನ. ಆ ಅಭಿಯಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಅದರಲ್ಲಿ ಒಂದಾಗಿದೆ ಶುಚಿತ್ವ ಎಂಬ ಒಂದು ಕಾರ್ಯಕ್ರಮ. ನಿಮಗೆಲ್ಲರಿಗೂ ಗೊತ್ತುಂಟು, ಇಂದು ಭಾರತ ದೇಶದಲ್ಲಿ ಶುಚಿತ್ವದ ಒಂದು ದಿವಸವನ್ನು ಆಚರಿಸಲಾಗ್ತದೆ. ಅಕ್ಟೋಬರ್ 1 ಸರ್ಕಾರವು ಘೋಷಿಸಿದೆ ಎಲ್ಲ ಕಡೆಗಳಲ್ಲಿ ಕೂಡ ಶುಚಿತ್ವವನ್ನು ನೀವು ಮಾಡಬೇಕೆಂಬುದು. ಅದರ ಒಂದು ಅಂಗ ಮತ್ತು ನಮ್ಮ ಈ ಅಭಿಯಾನದ ಅಂಗ ಎಂಬ ನೆಲೆಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಳ ಶಾಖೆ ಹಾಗೂ ನಮ್ಮ ಉಳ್ಳಾಳ ನಗರಸಭೆ ಇದರ ಸಂಯೋಗದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಬಬ್ಬುಗಟ್ಟೆ ಪ್ರದೇಶದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಾಜರಾದ ನಮ್ಮ ಪರಿಸರದ ಮೌಲಾನಾ ಫರ್ಹಾನ್ ನದ್ವಿ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಈ ಪ್ರದೇಶದ ಕೌನ್ಸಿಲರ್ ಮುಸ್ತಾಕ್ ಪಟ್ಲ ಕೂಡ ಇದ್ದಾರೆ. ಹಾಗೆ ನಮ್ಮ ಜಮಾತ್ ಇಸ್ಲಾಮಿ ಹಿಂದ್ ಇದರ ಉಪಾಧ್ಯಕ್ಷರಾದ ಇಲ್ಯಾಸ್ ಇಸ್ಮಾಯಿಲ್ರವರು ಹಾಗೂ ಜಮಾತ್ನ ಎಲ್ಲ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಗರಸಭೆಯ ಕೂಡ ಸಿಬ್ಬಂದಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ದೀರ್ಘ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ನಿಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ನಮ್ಮ ಫರ್ಹಾನ್ ನದ್ವಿರೊಂದಿಗೆ ನಾವು ಕೇಳ್ತಾ ಇದ್ದೇನೆ. ಹಾಗೂ ನಂತರ ಮುಸ್ತಾಕ್ ಪಟ್ಲರವರು ಕೂಡ ಒಂದು 2 ಮಾತನಾಡಲಿದ್ದಾರೆ. ನಂತರ ನಮ್ಮ ಈ ಶುಚಿತ್ವದ ಕಾರ್ಯಕ್ರಮ ಪ್ರಾರಂಭವಾಗಲಿರುವುದು. ಖಂಡಿತವಾಗಿಯೂ ಒಂದು ಸಮಾಜದಲ್ಲಿ ನಾವು ಇದ್ದುಕೊಂಡು ಶುಚಿತ್ವವನ್ನು ಕಾಪಾಡುವಂತಹ ಹೊಣೆಗಾರಿಕೆ ನಮ್ಮೆಲ್ಲರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದುಗೂಡಿ ಈ ಶುಚಿತ್ವದ ಕಾರ್ಯಕ್ರಮವನ್ನು ಮಾಡಬೇಕಾಗಿ, ಅದೇ ರೀತಿ ನಮ್ಮ ಅಂತರಂಗವನ್ನು ಕೂಡ ಶುದ್ಧೀಕರಿಸಲು ಅಂತಹ ನಿರ್ಣಯಗಳನ್ನು ನಾವು ಕೈಗೊಳ್ಳಬೇಕಾಗಿದೆ. ಈ ಅವಕಾಶವನ್ನು ಕೊಟ್ಟಿರುವಂತಹ ಜಮಾತ್ ಇಸ್ಲಾಮಿ ಹಿಂದ್, ಅದೇ ರೀತಿ ಪುರಸಭೆ, ಉಳ್ಳಾಲ ಪುರಸಭೆ ಹಾಗೂ ಇಲ್ಲಿ ಆಗಮಿಸಿದಂತಹ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಗರಸಭೆ ಹಾಗೂ ಜಮಾತ್ ಇಸ್ಲಾಮಿ ವತಿಯಿಂದ ಉಳ್ಳಾಲ ಶಾಖೆ ವತಿಯಿಂದ ನಡೆಯುತ್ತಿರುವ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತು ದೇಶಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮ ನಡೀತಿದೆ. ಆದ ಪ್ರಯುಕ್ತ ನಮ್ಮ ವಾರ್ಡ್ನಲ್ಲಿ, ಬಬ್ಬುಕಟ್ಟೆ ವಾರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಈಗಾಗಲೇ ಹೇಳಿದಂತೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಇವತ್ತು ಒಂದು ದಿವಸಕ್ಕೆ ಮಾತ್ರ ನಾವು ಸೀಮಿತಗೊಳಿಸದೆ ನಮ್ಮ ಪರಿಸರದಲ್ಲಿ, ನಮ್ಮ ಅಂಗಡಿ ಮುಗ್ಗಟ್ಟುಗಳ ಅಥವಾ ಮನೆಯ ಮುಂದೆ ಇರುವ ಎಲ್ಲ ಸ್ಥಳಗಳನ್ನು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛವಾಗಿ ಇಡುವ ಮುಖಾಂತರ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇದು ಯಶಸ್ವಿಯಾಗಲಿ ಎಂದು ನಾನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು.
ಸ್ವಚ್ಛತೆ ಎಂಬುದು ದೇವವಿಶ್ವಾಸದ ಅರ್ಧ ಭಾಗ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ. ಸ್ವಚ್ಛತೆಯು ಯಾವುದೇ ಒಂದು ವಿಭಾಗಕ್ಕೆ ಮಾಡಿದರೆ ಆ ವಿಭಾಗದ ಎಲ್ಲ ಜನರಿಗೂ ಅದು ಉಪಕಾರವಾಗ್ತದೆ. ಈ ವಿಶಾಲವಾದ ಉದ್ದೇಶವನ್ನಿಟ್ಟುಕೊಂಡು ಜಮಾತ್ ಇಸ್ಲಾಮಿ ಹಿಂದ್ ತನ್ನ ಕಾರ್ಯಕರ್ತರನ್ನು ಉಪಯೋಗಿಸಿ ಅದೇ ರೀತಿ ಪುರಸಭೆಯ ಸಿಬ್ಬಂದಿಗಳನ್ನು, ಸ್ವಚ್ಛತಾ ಸಿಬ್ಬಂದಿಗಳನ್ನು ಅವರ ಸಹಕಾರದೊಂದಿಗೆ ಸ್ಥಳೀಯ ಕೌನ್ಸಿಲರ್ರ ಸಹಕಾರದೊಂದಿಗೆ ಈ ಕೆಲಸ ಮಾಡ್ತಾ ಇದೆ. ಇದನ್ನು ಒಂದು ದೇವರು ಒಂದು ಒಳ್ಳೆಯ ಕೆಲಸವಾಗಿ ಸ್ವೀಕರಿಸಲಿ ಎಂದು ಹೇಳಿ ಬಯಸ್ತೇನೆ.